ನಮಸ್ಕಾರ. ಇದು ವಿ4 ವಿಶೇಷ ಕಾರ್ಯಕ್ರಮ. ಇವತ್ತಿನ ವಿಶೇಷವಾದಂಥ ಮಾತುಕತೆ ಅದು ರಹಸ್ಯದರ್ಶಿ ವಿಜ್ಞಾನ ಅನ್ನೋ ಬಗ್ಗೆ ಮಾತನಾಡ್ತಾ ಇದ್ದೇವೆ ನಾವು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರೆ ಡಾಕ್ಟರ್ ನಿತ್ಯಾನಂದ ಎ ಶೆಟ್ಟಿ ಅವರು. ನಾನು ಡಾಕ್ಟರ್ ನಿತ್ಯಾನಂದ ಎ ಶೆಟ್ಟಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಪಡೆದಿದ್ದೇನೆ. ಡಾಕ್ಟರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರ ವೃತ್ತಿಯಲ್ಲಿ ಕಣ್ಣಿನ ತಜ್ಞರು ಮಂಗಳೂರಿನಲ್ಲಿ ಅವರು ಮೆಡಿಕೇರ್ ಕಾಂಪ್ಲೆಕ್ಸ್ ಕರಂಗಲ್ಪಾಡಿ ಇಲ್ಲಿ ತನ್ನ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ವಿಭಿನ್ನವಾದ ನೆಲೆಯಲ್ಲಿ ಆಲೋಚನೆ ಮಾಡುವವರು ಅಥವಾ ಚಿಂತಿಸುವವರು ಅವರು ಅವರ ವೃತ್ತಿ ಮತ್ತು ಅವರು ಪ್ರಾಕ್ಟೀಸ್ ಮಾಡುವ ವಿಚಾರಕ್ಕಿಂತಲೂ ವಿಭಿನ್ನ ನೆಲೆಯೊಂದರಲ್ಲಿ ಅವರು ಅಧ್ಯಯನ ಮಾಡಿದವರು, ಆಳವಾದಂಥ ಅಧ್ಯಯನ ಮಾಡಿದವರು. ಆ ಹಿನ್ನೆಲೆಯಲ್ಲಿ ಇವತ್ತು ಮಾತನಾಡ್ತಾ ಇರುವಂಥ ವಿಚಾರ. ಡಾಕ್ಟರ್ ಅವರು ಕಣ್ಣಿನ ವೈದ್ಯರಾದರೂ ಕೂಡ ನಾವು ಇವತ್ತು ಮಾತನಾಡ್ತಾ ಇರುವ ಸಬ್ಜೆಕ್ಟ್ ಅದು ಕಣ್ಣು ಅಥವಾ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟದಲ್ಲ, ರಹಸ್ಯದರ್ಶಿ ವಿಜ್ಞಾನದ ಬಗ್ಗೆ ಮಾತನಾಡುವಂಥದ್ದು, ಮಿಸ್ಟಿಕಲ್ ಸೈನ್ಸ್ ಅಂತ ನಾವು ಹೇಳ್ತೇವೆ. ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರು ಸುಮಾರು 5 ವರ್ಷಗಳ ಕಾಲ ಕುವೈಟ್ನಲ್ಲಿ ಕೂಡ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಕೂಡ ಅವರು ರಹಸ್ಯದರ್ಶಿ ವಿಜ್ಞಾನದ ಬಗ್ಗೆ ಅಲ್ಲಿ ಸಾಕಷ್ಟು ಮಂದಿ ಜೊತೆಗೆ ಈ ವಿಚಾರವನ್ನು ಅವರು ಹಂಚಿಕೊಂಡವರು ಮತ್ತು ಅದರ ಆ ನೆಲೆಯಲ್ಲಿ ಅವರು ಅಧ್ಯಯನವನ್ನು ಕೂಡ ಮಾಡಿದವರು. ಈಗ ತುಂಬ ಮಂದಿಗೆ ಆಶ್ಚರ್ಯ ಆಗ್ಬೋದು, ಡಾಕ್ಟ್ರೆ ರಹಸ್ಯದರ್ಶಿ ವಿಜ್ಞಾನ ಅಂತ ಹೇಳಿದರೆ ಏನದು, ಅಂಥದ್ದೊಂದು ಉಂಟಾ ಅಂತ ಕೂಡ ಒಂದು ವಿಷಯ ಬರಬಹುದು. ಎಸ್, ನಾನು ನಿಮ್ಮ ಹತ್ರ ಮೊದಲಿಗೆ ನಿಮ್ಮ ಈ ಒಂದು ಮಾತುಕತೆಯನ್ನು ಸೆಳೆಯುವ ಆರಂಭದಲ್ಲಿ ನೀವು ಈ ಕ್ಷೇತ್ರಕ್ಕೆ ಆಸಕ್ತಿ ಪಡೀಲಿಕ್ಕೆ ಏನು ಕಾರಣ ಅಂತ ಒಂದು, ಯಾಕಂದರೆ ನಮ್ಮ ವೀಕ್ಷಕರಿಗೆ ತುಂಬ ಕುತೂಹಲ ಇರುತ್ತದೆ. ಪ್ರಾಕ್ಟೀಸ್ ಮಾಡೋದು ವೈದ್ಯಕೀಯವನ್ನು, ಅಂದರೆ ಈ ರೀತಿಯ ಸ್ವಲ್ಪ ಒಂದು ಆಧ್ಯಾತ್ಮಿಕ ಕನೆಕ್ಟೆಡ್ ಆದಂಥ ಒಂದು ವಿಚಾರವನ್ನು ಡಾಕ್ಟರ್ ಬೋಧನೆ ಮಾಡ್ತಾರೆ ಅಂತ ಹೇಳಿದರೆ, ನೀವು ಯಾವಾಗ ಈ ವಿಚಾರದಲ್ಲಿ ತೊಡಗಿಸಿಕೊಂಡ್ರಿ, ಅಧ್ಯಯನ ಮಾಡಿದಿರಿ, ಎಲ್ಲಿಂದ ಈ ವಿಚಾರದ ಬಗ್ಗೆ ನಿಮಗೊಂದು ಅನುಸಂಧಾನ ಆಯಿತು? ನನ್ನದೇ ಆದ ಕೆಲವು ಸಮಸ್ಯೆಗಳಿತ್ತು. ಅದನ್ನು ನಾರ್ಮಲ್ ರೂಟ್ ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಬೇರೆ ರೂಟಿಂದ ಟ್ರೈ ಮಾಡಬೇಕಾಯಿತು. ಆಗ ಅದರಲ್ಲಿ ಸಕ್ಸಸ್ ನನಗೆ ಸಿಕ್ತು. ಹಾಗಾಗಿ ನಾನು ಆಟೋಮ್ಯಾಟಿಕ್ ಆಗಿ ಈ ಫೀಲ್ಡಲ್ಲಿ ನಾನು ತೊಡಗಿಸಿಕೊಳ್ಬೇಕಾಯಿತು. ಅಂದರೆ ಡಾಕ್ಟರ್, ಇದು ನೀವು ಸ್ವಯಂ ಅಧ್ಯಯನದ ಮೂಲಕ ನೀವು ಇದನ್ನು ನೀವು ಕಂಡುಕೊಂಡ್ರ ಅಥವಾ ನಿಮಗೆ ಯಾರಾದರೂ ಮಾರ್ಗದರ್ಶಕರಿದ್ದರಾ? ಹಾಗೆ ಯಾರು ಒಬ್ಬರು ನಿರ್ದಿಷ್ಟ ವ್ಯಕ್ತಿ ಅಂತ ಏನಿಲ್ಲ, ಯಾಕಂದರೆ ಇದು ಫೀಲ್ಡ್ ಬಹಳ ವಾಸ್ಟ್ ಇದೆ. ಓಕೆ ಓಕೆ. ಹಾಗೆ ನಾವು ಒಬ್ಬ ವ್ಯಕ್ತಿಯನ್ನು ಗುರು ಅಥವಾ ಮಾರ್ಗದರ್ಶಿ ಅಂತ ಹೇಳಿ ಅಭ್ಯಾಸ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಮಾರ್ಗದರ್ಶಕರು ಅಂತ ತಗೊಂಡು ಅವರ ಗೈಡೆನ್ಸ್ ತಗೊಂಡು, ಕೆಲವೊಂದು ಸಂದರ್ಭದಲ್ಲಿ ನಾವೇ ಸ್ವಯಂ ಅಧ್ಯಯನ ಮಾಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದು. ಸರಿ, ಈಗ ಡಾಕ್ಟರ್, ಈಗ ನೀವು ಹೇಳುವಂಥ ರಹಸ್ಯದರ್ಶಿ ವಿಜ್ಞಾನ, ಎಸ್, ನಾವು ಇವತ್ತು ಮಾತಾಡುವಂಥ ವಿಚಾರ ಅದು ರಹಸ್ಯದರ್ಶಿ ವಿಜ್ಞಾನದ ಬಗ್ಗೆ. ರಹಸ್ಯದರ್ಶಿ ವಿಜ್ಞಾನ ಅಂತ ಹೇಳಿದರೆ ಏನದು ಮತ್ತು ಅದನ್ನು ಹೇಗೆ ನಾವು ತಿಳಿಯುವಂಥದ್ದು, ಈಗ ಜನಸಾಮಾನ್ಯರಾದರೂ ಕೂಡ ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ? ಈ ಜಗತ್ತಿನ ಎಲ್ಲ ಜೀವಿಗಳು, ವಸ್ತುಗಳು, ಘಟನೆಗಳು ಹಾಗೂ ಕ್ರಿಯೆಗಳು ಅವೆಲ್ಲ ಒಂದು ಒಗಟು, ಒಂದು ರಹಸ್ಯ, ಒಂದು ಮಿಸ್ಟ್ರಿ ಅಂತ ಹೇಳ್ಬೋದು, ಒಂದು ಕೌತುಕ. ಸೊ ಮೇಲ್ನೋಟಕ್ಕೆ ಅವೆಲ್ಲ ಭಾರಿ ಸಿಂಪಲ್ ಆಗಿ ಕಾಣ್ತವೆ. ಬಟ್ ನಾವು ಆಳಕ್ಕೆ ಹೋದಾಗೆ ಅದು ಆ ಕಗ್ಗಂಟು ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಗೆ ಗೊತ್ತಾಗ್ತದೆ ನಮಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಆ ಫೀಲಿಂಗ್ ಬರ್ತದೆ. ಅಂದರೆ ಒಂದು ಈರುಳ್ಳಿ ಇದೆ ಅಂತ ತಿಳ್ಕೊಳ್ಳಿ, ಈರುಳ್ಳಿಯ ಸೆಪ್ಪೆಯನ್ನು ತೆಗಿತೀರಿ, ಹಾಗೆ ಇನ್ನೊಂದು ಸೆಪ್ಪೆ ಪ್ರತ್ಯಕ್ಷ, ಅದನ್ನು ತೆಗಿತೀರಿ, ಇನ್ನೊಂದು ಸಿಪ್ಪೆ, ಹಾಗೆ ತೆಗಿತಾ ಒಳಗೆ ಹೋದಾಗೆ ಮತ್ತಷ್ಟು ಸಿಪ್ಪೆಗಳು ಉಳಿತವೆ. ಕೊನೆಗೆ ಏನೂ ಇರುವುದಿಲ್ಲ, ಒಂದು ಶೂನ್ಯ ಅಂದರೆ ಅದೊಂದು ರಹಸ್ಯ. ಹಾಗೆ ಇದು ವ್ಯಕ್ತಿ, ವಸ್ತು, ಘಟನೆ, ಕ್ರಿಯೆ ಇವುಗಳಿಗೆಲ್ಲ ಅಪ್ಲೈ ಆಗ್ತದೆ. ಸೊ ಹೀಗೆ ಎಲ್ಲದರಲ್ಲೂ ಒಂದು ರಹಸ್ಯ ಇದೆ ಅಂತ ನೀವು ಹೇಳುವಂಥ. ಹೌದು, ಇವುಗಳನ್ನು ಆಳವಾಗಿ ನೋಡುವುದು, ಇವುಗಳ ಒಳ ಹೊಕ್ಕು ನೋಡುವುದು, ಇದೇ ರಹಸ್ಯದರ್ಶಿ ವಿಜ್ಞಾನ. ಎಸ್, ಏನಿದರಿಂದ ಈ ರೀತಿಯಾಗಿಂದ ಆಳವಾಗಿ ಅದನ್ನು ನೋಡುವುದರಿಂದ ಆಗುವಂಥ ಪ್ರಯೋಜನ ಏನು ಅಂತ, ಅಥವಾ ಯಾವೆಲ್ಲ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ? ಈಗೇನೆಂದರೆ, ವಸ್ತುಗಳಿಗೆ 3 ಸತ್ಯಗಳಿವೆ ಅಥವಾ ವಿಷಯಗಳಿಗೆ, ಘಟನೆಗಳಿಗೆ. ಒಂದು ಜ್ಞಾತ ಸತ್ಯ, ಇನ್ನೊಂದು ಅಜ್ಞಾತ ಸತ್ಯ, ಇನ್ನೊಂದು ಅಜ್ಞೇಯ ಸತ್ಯ. ಇಂಗ್ಲೀಷಲ್ಲಿ ಹೇಳುವುದಾದರೆ ನೋನ್, ಅನ್ನೋನ್ ಆ್ಯಂಡ್ ಅನ್ನೋಯಬಲ್. ಈಗ ಜ್ಞಾತ ಸತ್ಯ ಅಂದರೆ ನಮಗೆ ಕಾಣುವಂಥದ್ದು. ಈಗ ಕುರ್ಚಿ ಇದೆ, ಟೇಬಲ್ ಇದೆ, ಗ್ಲಾಸ್ ಇದೆ, ನೀವಿದ್ದೀರಿ, ನಾನಿದ್ದೇನೆ, ನೋಡ್ತೇವೆ, ಇದು ಜ್ಞಾತ ಸತ್ಯ. ಅಜ್ಞಾತ ಸತ್ಯ ಅಂದರೆ ಅದು ಇದೆ, ಆದರೆ ನಮಗೀಗ ಗೊತ್ತಿಲ್ಲ, ಕಾಣುವುದಿಲ್ಲ, ಗೋಚರಿಸುವುದಿಲ್ಲ. ಉದಾಹರಣೆಗೆ ಅನ್ಯ ಗ್ರಹದಲ್ಲಿ ಜೀವಿಗಳಿದ್ದಾರೆ, ಏಲಿಯನ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಏಲಿಯನ್ಸ್ ಬಗ್ಗೆ ನಮ್ದೊಂದು ಕಲ್ಪನೆ ಇದೆ ಅಷ್ಟೇ, ಆದರೆ ಏಲಿಯನ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿಲ್ಲ, ಅವುಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ಅಜ್ಞಾತ ಸತ್ಯ.
ಅಜ್ಞಾತ ಸತ್ಯ ಅಂದರೆ ಅದು ಯಾವಾಗಲೂ ಅಜ್ಞಾನದಿಂದ ಕೂಡಿರುವುದಿಲ್ಲ. ಕೆಲವು ವರ್ಷ ಆದ್ಮೇಲೆ ನಾವು ಅದನ್ನು ಕಂಡುಹಿಡಿಬಹುದು, ಆಗದು ಜ್ಞಾತ ಸತ್ಯಕ್ಕೆ ಬರ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಅಂದರೆ ಒಂದು ಕಡೆ ಸತ್ಯ ಇತ್ತು, ಅದು ನಮಗೆ ಗೊತ್ತಿರಲಿಲ್ಲ. ಸೊ ಅದು ಕೂಡ ರಹಸ್ಯದರ್ಶಿ ವಿಜ್ಞಾನಕ್ಕೆ ಸೇರ್ತದೆ. ಇನ್ನೊಂದಿದೆ ಅಜ್ಞೇಯ ಅಂತ ಹೇಳಿ, ಅನ್ನೋನ್ ಅಂದರೆ ಅದು ಎಂದಿಗೂ ನಮಗೆ ಗೊತ್ತಾಗುವುದಿಲ್ಲ. ನಾವು ಎಷ್ಟೇ ಟ್ರೈ ಮಾಡಿದರೂ ಅದನ್ನು ಕಂಡುಹಿಡಿಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ಟ್ರೂತ್, ಗಾಡ್ ಅಂತ ಏನು ಹೇಳ್ತೇವೆ ಅದು ಸತ್ಯ, ಪರಮ ಸತ್ಯ. ಬಟ್ ನಾವು ಪ್ರಯತ್ನ ಮಾಡೋದು ಬಿಡುವುದಿಲ್ಲ, ಬಟ್ ಅದನ್ನು ಕಂಡುಹಿಡಿಲಿಕ್ಕೆ ಆಗುದಿಲ್ಲ. ಇದೇ ಅಲ್ಲಿ ಅದೇ ಕಂಡುಹಿಡಿಲಿಕ್ಕೆ ಆಗುದಿಲ್ಲ, ಕಾಣಲಿಕ್ಕೆ ಆಗುದಿಲ್ಲ, ಗೋಚರಿಸುವುದಿಲ್ಲ, ಆಗುದಿಲ್ಲ. ಬಟ್ ಆ ಪ್ರಯತ್ನ ಕೂಡ ರಹಸ್ಯದರ್ಶಿ ವಿಜ್ಞಾನದಲ್ಲಿ ಸರಿ. ಈಗ ಎಸ್ ಶೆಟ್ರೆ, ಇವಾಗ ಯಾವ ರೀತಿಯ ಸಮಸ್ಯೆಗಳನ್ನೆಲ್ಲ ಇದರಿಂದ ಪರಿಹಾರ ಮಾಡಿಕೊಳ್ಳಿಕ್ಕಾಗತ್ತೆ? ಫಸ್ಟ್, ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ನಾವು 4 ಶೀರ್ಷಿಕೆ ಅಡಿಯಲ್ಲಿ ಹಾಕಬಹುದು. ಒಂದನೇದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಎರಡನೇದ್ದು ಸಂಬಂಧಗಳಿಗೆ ರಿಲೇಶನ್ಶಿಪ್ ರಿಲೇಟೆಡ್ ಸಮಸ್ಯೆ, ರಿಲೇಶನ್ಶಿಪ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮೂರನೇದ್ದು ಏನು ಹೇಳುವುದಂದರೆ ಅದಕ್ಕೆ ನಾವು ಫೈನಾನ್ಸ್ ರಿಲೇಟೆಡ್, ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ, ನಾಲ್ಕನೇದ್ದು ಅಜ್ಞಾನದ ಸಮಸ್ಯೆ. ಹೌದು, ಅಜ್ಞಾನದ ಸಮಸ್ಯೆ ಅಂದರೆ ನಾನು ಯಾರು ನನಗೆ ಗೊತ್ತಿಲ್ಲ, ನಾನು ಹುಟ್ಟೋ ಮುಂಚೆ ನಾನೆಲ್ಲಿದ್ದೆ ಗೊತ್ತಿಲ್ಲ, ಸತ್ ಮೇಲೆ ಎಲ್ಲಿ ಹೋಗ್ತೇನೆ ಗೊತ್ತಿಲ್ಲ, ಮತ್ತೆ ಈ ಜಗತ್ತಂದ್ರೆ ಏನು ಗೊತ್ತಿಲ್ಲ, ಇದು ಯಾವಾಗ ಹುಟ್ಟಿತು ಗೊತ್ತಿಲ್ಲ, ಇದನ್ನು ಯಾರು ಹುಟ್ಟಿಸಿದ್ರು ಗೊತ್ತಿಲ್ಲ, ಇದು ಎಷ್ಟು ಸಮಯ ಇರ್ತದೆ ಗೊತ್ತಿಲ್ಲ, ಹೀಗೆ. ಸೊ ಅದಕ್ಕೆಲ್ಲ ಈ ರಹಸ್ಯದರ್ಶಿ ವಿಜ್ಞಾನ ಉತ್ತರ ಕೊಡುತ್ತಾ? ಹೌದು, ಪ್ರತಿಯೊಂದಕ್ಕೂ ಕೊಡ್ತದೆ, ಅದರದ್ದೇ ಆದ ರೀತಿಯಲ್ಲಿ ಕೊಡ್ತದೆ. ಈಗ ನಿಮ್ಮಲ್ಲಿ ನೀವು ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಬಗ್ಗೆ ಈ ವಿಚಾರವಾಗ ನೀವು ಮಾತಾಡುವಾಗ ಸಾಮಾನ್ಯವಾಗಿ ಉಲ್ಲೇಖ ಮಾಡ್ತೀರಿ, ಏನದು? ಈಗ ನಾನು ಹೇಳಿದ್ದೇನೆ 4ನೇ ಸಮಸ್ಯೆ ಅಜ್ಞಾನದ ಸಮಸ್ಯೆ ಅಂತ. ಹೌದು. ಈಗ ಜಗತ್ತಿನ ಎಲ್ಲ ಧರ್ಮಗಳು ಅಂದರೆ ಜಗತ್ತಿನಲ್ಲಿ 300ಕ್ಕಿಂತಲೂ ಜಾಸ್ತಿ ಧರ್ಮಗಳಿವೆ, ಮತ್ತು ಅವುಗಳಲ್ಲಿ 2000ಕ್ಕಿಂತ ಜಾಸ್ತಿ ಪಂಥಗಳಿವೆ. ಸೊ ಅವೆಲ್ಲ ಏನು ಮಾಡ್ತೇವೆ ಅಂದರೆ ಈ ಸತ್ಯವನ್ನು ತಿಳಿಸುವ ನಿಟ್ಟಿನಲ್ಲಿ, ಅಜ್ಞಾನವನ್ನು ಕಳೆಯುವ ನಿಟ್ಟಿನಲ್ಲಿ ಕೆಲವೊಂದು ಟೆಕ್ನಿಕ್ಗಳನ್ನು, ಪದ್ಧತಿಗಳನ್ನು, ಕೆಲವೊಂದು ಬೋಧನೆಗಳನ್ನೆಲ್ಲ ಕೊಡ್ತವೆ. ಬಟ್ ಇದರಲ್ಲಿ 99.99% ಎಲ್ಲ ನಿಧಾನವಾಗಿ ಸಾಕ್ಷಾತ್ಕಾರವನ್ನು, ಸತ್ಯದ ತಿಳುವಳಿಕೆಯನ್ನು ಉಂಟು ಮಾಡುವಂಥದ್ದು. ಇದಕ್ಕೆ ಗ್ರ್ಯಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಪದ್ಧತಿಗಳಿವೆ, ಕೆಲವೊಂದು ಕಲ್ಟ್ಗಳಿವೆ, ಅಲ್ಲಿ ಏನಂದ್ರೆ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂದ್ರೆ ತಕ್ಷಣಕ್ಕೆ, ವಿದಿನ್ ಸೆಕೆಂಡ್ಸ್, ವಿದಿನ್ ಮಿನಿಟ್ಸ್, ಆರ್ ವಿದಿನ್ ಡೇಸ್, ಮಂತ್ಸ್, ಇಯರ್ಸ್, ಫಾಸ್ಟ್, ಹಾಗೆ ಬಹಳಷ್ಟು ಬೇಗ ಸಾಕ್ಷಾತ್ಕಾರ ಉಂಟಾಗ್ತದೆ. ಅದಕ್ಕೆ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ತಾರೆ. ಈಗ ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಮತ್ತು ನೀವು ಹೇಳುವಂಥ ಗ್ರಾಜುವಲ್ ಎನ್ಲೈಟ್ಮೆಂಟ್ ಟೆಕ್ನಿಕ್, ಇದರ ನಡುವೆ ಏನು ವ್ಯತ್ಯಾಸಗಳು? ಹೌದು, ಬಹಳಷ್ಟು ವ್ಯತ್ಯಾಸ ಇದೆ. ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂದರೆ ಹಂತ ಹಂತವಾಗಿ ಒಬ್ಬ ವ್ಯಕ್ತಿ ಆ ಅಜ್ಞಾನವನ್ನು ಕಳ್ಕೊಳ್ತಾನೆ ಅಥವಾ ಆ ಸತ್ಯದ ಜ್ಞಾನವನ್ನು ಪಡಿತಾನೆ. ಫಾರ್ ಎಕ್ಸಾಂಪಲ್ ಅಷ್ಟಾಂಗ ಯೋಗ ಇದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಹೀಗೆ ಪ್ರಾಕ್ಟೀಸ್ ಮಾಡಿ 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 ಕೊನೆಗೆ ಒಂದ್ಸರಿ ಸಮಾಧಿಯನ್ನು ಹೊಂದ್ತಾನೆ, ಜ್ಞಾನ ಸಿಗ್ತದೆ. ಇದು ಹಂತ ಹಂತವಾಗಿ. ಆದರೆ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಹಾಗೆ ಅಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಆಗ್ಬೋದು, ಕೆಲವೇ ನಿಮಿಷದಲ್ಲಿ ಆಗ್ಬೋದು, ಕೆಲವೇ ದಿನಗಳಲ್ಲಿಯೂ ಆಗ್ಬೋದು. ಇನ್ನೊಂದೇನೆಂದರೆ ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ವ್ಯಕ್ತಿ ಸಾಧನೆಗಳನ್ನು ಮಾಡಿ ಪರಿಶುದ್ಧಿಯನ್ನು ಹೊಂತಾ ಹೋಗಬೇಕು. ಅವನ ಮನಸ್ಸನ್ನು ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಒಂದು ಮಟ್ಟದಲ್ಲಿ ಅವನಿಗೆ ಜ್ಞಾನ ಆಗ್ತದೆ, ಅಜ್ಞಾನ ಹೋಗ್ತದೆ. ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಶುದ್ಧೀಕರಣ ಅಂಥದ್ದೇನೇ ಇಲ್ಲ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅವನಿಗೊಂದು ತುಡಿತಾ ಇರಬೇಕು, ಹಂಬಲ ಇರಬೇಕು, ಹಂಬಲ ಇದ್ದರೆ ಆಗಿಬಿಡ್ತದೆ. ನೀವೀಗ ಅಂತ ಆ ರೀತಿಯ ಒಂದು ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಮೂಲಕ ಎನ್ಲೈಟ್ಮೆಂಟ್ ಆದ ನೋಡಿದ ಘಟನೆಗಳೇನಾದರೂ ಉಂಟಾ? ಹೌದು, ಒಂದು ಘಟನೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕುವೈಟಲ್ಲಿ ಅದನ್ನು ನೋಡಿದೆ. ಏನದು? ಒಬ್ಳು ಬ್ರಿಟಿಷ್ ಮಹಿಳೆ ನನ್ನ ಹತ್ರ ಬಂದು ಹೇಳಿದ್ಲು, ನನಗೆ ನನ್ನ ಭಾವಿ ಜನ್ಮಗಳನ್ನು, ಫ್ಯೂಚರ್ ಲೈಫನ್ನು ನೋಡಬೇಕು ಅಂತ ಹೇಳಿದ್ಲು. ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳಿದೆ, ಫ್ಯೂಚರ್ ಲೈಫ್ಗಳು ಅನಂತ ಇರ್ತವೆ, ಎಲ್ಲವನ್ನು ನೀನು ಹೇಗೆ ನೋಡ್ಲಿಕ್ಕೆ ಆಗ್ತದೆ? ಹೋಗ್ಲಿ ಬಿಡು, ನೀನು ರೆಡಿ ಇರ್ಬೋದು, ಬಟ್ ನನಗೆ ಹಾಗೆ ನಿನ್ನ ಜೊತೆ ಇದ್ದು ಅಷ್ಟು ಭಾವಿ ಜನ್ಮಗಳನ್ನು ತೋರಿಸ್ಲಿಕ್ಕೆ ಆಗ್ತದ ಅಂತ ಕೇಳಿದೆ. ನಾನು ಎಲ್ಲದಕ್ಕೂ ರೆಡಿ, ಎಷ್ಟು ದಿನ ತಗೊಳ್ಳಿ, ನಾನು ರೆಡಿ ಇದ್ದೇನೆ, ನನಗಂತೂ ಎಲ್ಲ ಭಾವಿ ಜನ್ಮಗಳನ್ನು ನೋಡಬೇಕಂತ. ಎಸ್ ಡಾಕ್ಟರ್, ಈ ಮಧ್ಯೆ ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ, ಸಣ್ಣದೊಂದು ಬ್ರೇಕ್ ತಗೊಳ್ಳುವ ಈ ಮಾತುಕತೆಯಲ್ಲಿ. ಎಸ್ ವೀಕ್ಷಕರೇ, ನಾವು ಸಣ್ಣದೊಂದು ಬ್ರೇಕ್ ತಗೊಳ್ತೇವೆ. ಬ್ರೇಕ್ನ ನಂತರ ಏನು ಡಾಕ್ಟರ್ ಹೇಳ್ತಾ ಇರುವಂಥ ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ. ಎಸ್, ಈಗ ಒಂದು ಸಣ್ಣ ಬ್ರೇಕ್.
ಎಸ್ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರ ಜೊತೆಗಿನ ಮಾತುಕತೆ ಅದು ರಹಸ್ಯ ದರ್ಶಿನಿ ವಿಜ್ಞಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮಾತನಾಡುವ ಸಂದರ್ಭದಲ್ಲಿ ಅವರು ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕಲ್ಲಿ ಆದಂಥ ಒಂದು ಏನು ಸಾಕ್ಷಾತ್ಕಾರವನ್ನು ನಮ್ಮ ಮುಂದೆ ಹೇಳ್ತಾ ಇದ್ದರು. ಎಸ್ ಸರ್, ಏನು ಸರ್ ಅದು? ನನಗೆ ನನ್ನ ಎಲ್ಲ ಭಾವಿ ಜನ್ಮಗಳನ್ನು ನೋಡಬೇಕಂತ ಹೇಳಿಲ್ಲ, ಒಪ್ಪಿದ್ವಿ. ಸೊ ಅವಳು ಸೆಷನಿಗೆ ಮಲಕೊಂಡ್ಳು. ಸೊ ಫಸ್ಟ್ ಭಾವಿ ಜನ್ಮಕ್ಕೆ ಹೋದ್ಲು. ಒಂದು ಘಟನೆ ಇತ್ತು, ಸಾಮಾನ್ಯ ಘಟನೆ. ಸೆಕೆಂಡ್ ಭಾವಿ ಜನ್ಮದಲ್ಲಿ ಆಕೆ ಒಂದು ಸ್ಪೇಸ್ ಶಿಪ್ಪಲ್ಲಿ ಆಸ್ಟ್ರೋನಾಟ್ ಆಗಿದ್ಲು, ಅದನ್ನು ಆಕೆ ನೋಡಿದ್ಲು. ಮತ್ತೆ ಮೂರನೇ ಭಾವಿ ಜನ್ಮಕ್ಕೆ ಹೋದ್ಲು. ಮೂರನೇ ಭಾವಿ ಜನ್ಮದಲ್ಲಿ ಆಕೆ ಸ್ಟಾರ್ ವಾರನ್ನು ನೋಡಿದ್ಲು. ಇವಳು ಒಂದು ಗ್ರಹದಲ್ಲಿದ್ಲು, ಇನ್ನೊಂದು ಗ್ರಹವನ್ನು ಹಾಗೂ ಅದರ ಜೀವಿಗಳನ್ನು ಬೇರೊಂದು ಗ್ರಹದವರು ಕ್ಷಿಪಣಿ ಉಡಾಯಿಸಿ ಬ್ಲಾಸ್ಟ್ ಮಾಡಿದ ಆ ಸೀನನ್ನು ನೋಡಿದ್ಲು. ನೋಡಿಬಿಟ್ಟು ಜೋರಾಗಿ ಕಿರಿಚಿದ್ಲು. ಎಷ್ಟು ಜೋರಾಗಿ ಕಿರಿಚಿದ್ಲು ಅಂದರೆ ಅಕ್ಕಪಕ್ಕದ ಬಿಲ್ಡಿಂಗ್ನವ್ರು ಓಡಿ ಬರಬೇಕು, ಯಾರೋ ಸತ್ತಿದ್ದಾರೋ ಏನೋ ಎಂಬ ಭಾವನೆ ಬರುವಾಗ ಅಷ್ಟು ಜೋರಾಗಿ ಕಿರಿಚಿದ್ಲು. ಜೋರಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಎಣಿಸಿದೆ, ಇನ್ನು ಇವಳು ಫ್ಯೂಚರ್ ಬರಲಿಕ್ಕಿಲ್ಲ, ಫ್ರಸ್ಟ್ರೇಷನ್ ಆಗಿ ಇನ್ನು ಆ ದುಃಖದಿಂದ ಬರಲಿಕ್ಕಿಲ್ಲ ಅಂತೇಳಿ ಎಣಿಸಿದೆ. ಆವತ್ತಾಕೆ ಹೋದ್ಲು. ಬಟ್ ನನ್ನ ಆಶ್ಚರ್ಯಕ್ಕೆ ಮರುದಿನ ಬಂದ್ಲು ಅವಳು, ಹೇಳಿದ ಟೈಮಿಗೆ ಬಂದ್ಲು. ಪುನಃ ಅವಳನ್ನು ಸೆಷನ್ಗೆ ಮಲಗಿಸಿದೆ. ಇನ್ನೊಂದು ಭಾವಿ ಜನ್ಮಕ್ಕೆ ಕರ್ಕೊಂಡು ಹೋದೆ. ಅದು ಸಾಮಾನ್ಯ ಯಾವುದೊಂದು ಘಟನೆ ನಡೆಯಿತು. ಅದರ ಮೇಲೆ 5ನೇದು, ಅದರಲ್ಲಿ ಹೇಳುವಂಥ ವಿಶೇಷ ಘಟನೆ ಏನಿಲ್ಲ, ನಡೆಯಿತು. ಒಂದು ಸಾಮಾನ್ಯ ಭಾವಿ ಜನ್ಮ. ಬಟ್ 6ನೇ ಭಾವಿ ಜನ್ಮದಲ್ಲಿ ಅವಳು ಸಾಕ್ಷಾತ್ಕಾರ ಹೊಂದಿದ ಆ ಸ್ಟೇಟಿಗೆ ಹೋದ್ಲು. ಯಾಕಂದ್ರೆ ಆ ಜನ್ಮದಲ್ಲಿ ಅವಳಿಗೆ ಸಾಕ್ಷಾತ್ಕಾರ ಆಗುವುದಿತ್ತು 6ನೇ ಭಾವಿ ಜನ್ಮದಲ್ಲಿ. ಬಟ್ ಅದನ್ನು ಈಗಲೇ ನೋಡಿಲ್ಲ ಅವಳು, ಸ್ಪಾಟಲ್ಲಿ ಆ ಸೆಷನ್ನಲ್ಲೇ ನೋಡಿದ್ಲು. ಆ ಜ್ಞಾನದ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಶ್ಚರ್ಯ ಅಂದರೆ ಅವಳಿಗೆ ಈ ಇಂಡಿಯನ್ ಬೇಸಿಕ್ ಅಥವಾ ಈ ಸಾಕ್ಷಾತ್ಕಾರ ಹೇಗಿರ್ತದೆ ಅದೇನು ಗೊತ್ತಿಲ್ಲ. ಆಕೆ ಬ್ರಿಟಿಷ್ ಮೇಡ್, ಆರ್ಡಿನರಿ. ಬಟ್ ಅವಳ ಡಿಸ್ಕ್ರಿಪ್ಷನ್ ಆ ಸತ್ಯದ ಅನುಭವಕ್ಕೆ ಹೇಗೆ ಹೋಲ್ತದೆ ಇತ್ತಂದರೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪೂರ್ಣ ಅನುಭವವನ್ನು ಆಕೆ ಹೊಂದಿದ್ಲು. ನನ್ನ ಎದುರಿನಲ್ಲೇ ಅವಳಿಗೆ ಎನ್ಲೈಟನ್ಮೆಂಟ್ ಘಟಿಸಿತು, ಸಾಕ್ಷಾತ್ಕಾರ ಘಟಿಸಿತು. ಎಸ್, ಈಗ ನೀವು ಹೇಳೋ ಪ್ರಕಾರ ಏನು ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ನಲ್ಲಿ ಅದರಲ್ಲಿ ಬೇರೆ ಯಾವ ಯಾವ ವಿಧಗಳಿದ್ದಾವೆ ಅಂತ? ಇದಾವೆ, ಬಹಳಷ್ಟು ವಿಧಾನಗಳಿವೆ. ಜೊತೆಗೆ ಅದರ ಬೇಸಿಕ್ ಪ್ರಿನ್ಸಿಪಲ್ಸ್ ಕೂಡ ಏನಂತ? ಓಕೆ, ಒಂದು ಇಂಪಾರ್ಟೆಂಟ್ ಮತ್ತು ಬಹಳ ಪ್ರಾಚೀನ ಕಾಲದಿಂದಲೂ ಏಷ್ಯಾ ಖಂಡದಲ್ಲಿ ಪ್ರಚಲಿತವಾದದ್ದು ಮೌನ. ಕೆಲವೊಂದು ದಿನಗಳವರೆಗೆ ಮೌನ ಆಚರಿಸಿ ಅದರಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡಿದರೆ ಬಹಳ ಫಾಸ್ಟಾಗಿ ಸಾಕ್ಷಾತ್ಕಾರವನ್ನು ಹೊಂದಬಹುದು. ಇದು ಒಂದು ಮೆಥಡ್. ಇನ್ನೊಂದು ಪ್ರಾಚೀನ ಏಷ್ಯಾದ ಟೆಕ್ನಿಕ್ ಏನಂದರೆ ತಂತ್ರ ಸಾಧನೆ. ತಂತ್ರದಲ್ಲಿ ಬೇರೆ ಬೇರೆ ತಂತ್ರ ಇದೆ, ಬಟ್ ಎಲ್ಲ ತಂತ್ರ ಸಾಧನೆಗಳು ಬಹಳಷ್ಟು ಶೀಘ್ರವಾಗಿ ಪರಿಣಾಮವನ್ನು ಕೊಡ್ತವೆ. ಇನ್ನೊಂದು ಮೆಥಡ್ ಇದೆ, ಅದು ಜ್ಞಾನ ಯೋಗ ಅಂತ ಹೇಳ್ತಾರೆ. ಜ್ಞಾನ ಯೋಗದ ಕೆಲವೊಂದು ಕಲ್ಟ್, ಎಲ್ಲ ಕಲ್ಟ್ ಹೇಳುವುದಿಲ್ಲ, ಯಾಕಂದರೆ ಜ್ಞಾನ ಯೋಗದ್ದು ಬಹಳ ವಿಸ್ತಾರವಾದ ಸೈನ್ಸ್. ಯಾಕಂದರೆ ಭಾರತದಲ್ಲಿ ಪ್ರಾಚೀನ ಏಷ್ಯಾದಲ್ಲಿ ಭಕ್ತಿ ಯೋಗ, ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ 4 ಬರ್ತದೆ. ಅದರಲ್ಲಿ ಇದು 3 ಇದೆಯಲ್ಲ, ಭಕ್ತಿ, ಕರ್ಮ, ಧ್ಯಾನ, ಅದು ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ನಲ್ಲಿ ಬರ್ತದೆ. ಬಟ್ ಜ್ಞಾನ ಯೋಗದ ಕೆಲವೊಂದು ಕಲ್ಟ್ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಈಗ ಯಹೂದಿಗಳದ್ದೊಂದು ಕಲ್ಟ್ ಇದೆ, ಅದಕ್ಕೆ ಹಸೀದಿಸಮ್ ಅಂತ ಹೇಳ್ತಾರೆ. ಅದು ಕೂಡ ಅಂಡರ್ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಬರ್ತದೆ. ಮತ್ತೆ ಸೂಫಿಗಳ ಮೆಥಡ್ಸ್, ಸೂಫಿ ಮೆಡಿಟೇಷನ್ಸ್, ಸೂಫಿಸಮ್ ಅಂತ ಹೇಳ್ತೇವೆ ನಾವು, ಅದು ಕೂಡ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲೇ ಬರ್ತದೆ. ಆಮೇಲೆ ಟಾವೋ ಪ್ರಿನ್ಸಿಪಲ್ಸ್, ಟಾವೋ ಮೆಡಿಟೇಷನ್ಸ್, ಅವೆಲ್ಲ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಬರ್ತದೆ. ಮತ್ತೆ ಜೆನ್ನುಗಳದ್ದು ಕೆಲವೊಂದು ಕಲ್ಟ್ ಇದೆ, ಕೆಲವೊಂದು ಪಂಥ ಇದೆ, ಅದು ಕೂಡ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಬರ್ತದೆ. ಮತ್ತೆ ಈಗ ನಾನು ಹೇಳಿದ್ದು ಫ್ಯೂಚರ್ ಲೈಫ್ ಪ್ರೋಗ್ರೆಷನ್, ಅದು ಕೂಡ ಭಾವಿ ಜನ್ಮಯಾನ ಕೂಡ ಅದರಲ್ಲಿ ಬರ್ತದೆ. ಇಷ್ಟಲ್ಲದೆ ಇನ್ನೂ ಎಷ್ಟೋ ಪದ್ಧತಿಗಳು ಇರ್ಬೋದು, ನನಗೆ ಈಗ ಗೊತ್ತಿಲ್ಲ, ಮುಂದೆ ಗೊತ್ತಾಗಬಹುದೋ ಏನೋ. ಈಗ ಬೇಸಿಕ್ ಅದರ ಸಿದ್ಧಾಂತ ಏನು ಅಂತ, ಯಾವ ಪ್ರಿನ್ಸಿಪಲ್ಸ್ ಮೇಲೆ ಅದು ನೀವು ಆ ಒಂದು ಎನ್ಲೈಟನ್ಮೆಂಟನ್ನು ನೋಡುವಂಥದ್ದು, ಕೇಳುವಂಥದ್ದು, ಅದು ಹೇಗೆ? ಅದು ಪ್ರಿನ್ಸಿಪಲ್ಸ್ ಅದು ಟೆಕ್ನಿಕ್ಕಿಂದ ಟೆಕ್ನಿಕ್ಕಿಗೆ ಬೇರೆ ಬೇರೆ ಆಗಿರ್ತದೆ. ಬಟ್ ನಾನೀಗ ಕೆಲವೊಂದು ಆ ಪ್ರಿನ್ಸಿಪಲ್ಸನ್ನು ಹೇಳ್ತೇನೆ. ಒಂದೇನೆಂದರೆ, ಸಾಮಾನ್ಯವಾಗಿ ಗ್ರ್ಯಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಏನಾಗ್ತದೆ ಅಂದರೆ ಎನರ್ಜಿ ಲೀಕ್ ಆಗ್ತದೆ. ಇವತ್ತು ಸಾಧನೆ ಮಾಡ್ತಾನೆ, ನಾಳೆ ಎನರ್ಜಿ ಲೀಕ್, ಅಥವಾ ಸ್ವಲ್ಪ ಹೊತ್ತು ಕಳೆದು ಎನರ್ಜಿ ಲೀಕ್. ಹೇಗೆಂದರೆ ಒಂದು ತೂತಿರುವ ಬಕೆಟಲ್ಲಿ ನೀರು ಸೆಳೆದಾಗಿ ನೀರು ಬರ್ತದೆ ಬಾವಿಂದ, ಕೈಗೆ ಸಿಗುವಾಗ ಏನಿಲ್ಲ. ಬಟ್ ಮೌನವೆಂಬ ಟೆಕ್ನಿಕನ್ನು ಯೂಸ್ ಮಾಡಿದರೆ, ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕನ್ನು ಯೂಸ್ ಮಾಡಿದರೆ ಅಲ್ಲಿ ಅವ ಮಾತಾಡೋದಿಲ್ಲ, ಹಾಗೆ ಎನರ್ಜಿ ಫುಲ್ಲು ಸ್ಟೋರ್ ಆಗ್ತದೆ, ಪೆಂಟಪ್ ಆಗ್ತದೆ.
ಪೆಂಟಪ್ ಆದ ಎನರ್ಜಿ ರೈಸ್ ಆಗ್ತದೆ, ಮೇಲ್ಗಡೆ ಬರ್ತದೆ. ಸೊ ಅದು ಅಲ್ಲಿರುವ ಅಡೆಗಳನ್ನು ಬ್ಲಾಸ್ಟ್ ಮಾಡಿಬಿಟ್ಟು ಸಾಕ್ಷಾತ್ಕಾರನ ಉಂಟು ಮಾಡ್ತದೆ. ಇದು ಒಂದು ಪ್ರಿನ್ಸಿಪಲ್. ಇನ್ನೊಂದು ಪ್ರಿನ್ಸಿಪಲ್, ಸಾಕ್ಷಾತ್ಕಾರ ಅಂದ್ರೆ ಏನು, ಪ್ರೆಸೆಂಟಿಗೆ ಬರೋದು. ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕಲ್ಲಿ ಕೆಲವೊಂದು ಮೆಥಡ್ಸ್ ಇದೆ, ಅದರಿಂದ ಒಬ್ಬ ವ್ಯಕ್ತಿಯನ್ನು ಸಡನ್ ಆಗಿ ಪ್ರೆಸೆಂಟಿಗೆ ದೂಡ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಝೆನ್ನಿನ ಕೆಲವು ಟೆಕ್ನಿಕ್, ನೀವು ಮಾತಾಡ್ತಾ ಇರ್ತೀರಿ, ಸಡನ್ ಆಗಿ ನಿಮ್ಗೆ ಹೊಡೆದು ಬಿಡೋದು. ಆಗ ನಿಮಗೆ ಅದು ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಸಡನ್ ಪ್ರೆಸೆಂಟಿಗೆ ಬಂದ್ಬಿಡ್ತೀರಿ. ಆಗ ನಿಮಗೆ ಸಾಕ್ಷಾತ್ಕಾರ ಆಗ್ಬೋದು. ಯಾಕೆ ಹೊಡೆದ್ರು ಅಂತ, ಯಾಕೆ ಅಲ್ಲಿ ಆಲೋಚನೆ ಮಾಡ್ಲಿಕ್ಕಿಲ್ಲ, ಹೊಡೆದ್ರು ನಿಮ್ಗೆ, ನೀವು ಅದು ಅನ್ಎಕ್ಸ್ಪೆಕ್ಟೆಡ್, ಅಲ್ಲಿ ಏನು ನೀವು ರೆಡಿ ಇಲ್ಲ, ಮೆಂಟಲಿ ನೀವು ರೆಡಿ ಇಲ್ಲ ಹಾಗೆ. ಅಥವಾ ಸಡನ್ ಆಗಿ ಮುಖಕ್ಕೆ ತಣ್ಣೀರನ್ನು ಚಿಮಿಕಿಸೋದು, ಈ ರೀತಿ ಟೆಕ್ನಿಕ್ಸ್, ಇದು ಕೂಡ ಒಂದು ಟೆಕ್ನಿಕ್. ಇನ್ನೊಂದು ಜ್ಞಾನಯೋಗದಲ್ಲಿ ಆ ಸತ್ಯವನ್ನು ನೇರವಾಗಿ ಡೈರೆಕ್ಟ್ ತಿಳಿಸಿಬಿಡೋದು, ಮಹಾವಾಕ್ಯಗಳನ್ನು ಯೂಸ್ ಮಾಡಿ. ಹೀಗೆ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಇದೆ. ಎಸ್, ಈಗ ಇವತ್ತಿನ ಈ ಒಂದು ಕಾಲಮಾನಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಳ್ಳದಿದ್ರೆ, ಜೋಡಿಸಿಕೊಳ್ಳದಿದ್ರೆ, ನೀವು ಹೇಳುವಂಥ ಈ ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಯಾವ ರೀತಿ ಒಂದು ಪ್ರಯೋಜನ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ? ಈಗಂದ್ರೆ ಎಲ್ಲರೂ ಬಹಳ ಬಿಸಿ, ಹೌದು, ಎಲ್ರಿಗೂ ಟೈಮ್ ಇಲ್ಲ. ಈ ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ಸ್ ಮಾಡಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ. ಅಂತ ಸಂದರ್ಭ ಇದು ಬಹಳ ಹೆಲ್ಪ್ ಆಗ್ತದೆ. ಇದು ಒಂದು ವಿಚಾರ. ಇದನ್ನ ಸ್ವಲ್ಪ ದಿನ ಮಾಡಿದ್ರು ಅವನಿಗೆ ಸಾಕ್ಷಾತ್ಕಾರ ಸಿಗುವ ಚಾನ್ಸ್ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಾವೇನ್ ತಿಳ್ಕೊತಿದ್ದೀವಿ, ನೀವೆಲ್ಲಿ ಕೂತಿದ್ರಿ, ಚಾರಲ್ಲಿ ಕೂತಿದ್ರಿ, ನಾನು ಕೂಡ ಚಾರಲ್ಲಿ ಕೂತಿದ್ದೇನೆ ಅಂತ ನೀವು ಹೇಳ್ತೀರಿ. ಬಟ್ ನಾನು ಹೇಳ್ತಾ ಇದ್ದೇನೆ, ನಾನು ಚಾರಲ್ಲಿ ಕೂತಿಲ್ಲ, ಆಟಮ್ ಬಾಂಬ್ ಮತ್ತು ಹೈಡ್ರೋಜನ್ ಬಾಂಬ್, ಮಾಸ್ ಡಿಸ್ಟ್ರಕ್ಟಿವ್ ವೆಪನ್ಸ್ ಮೇಲೆ ಕೂತಿದ್ದೇನೆ. ಯಾವ ಟೈಮಲ್ಲಿ ಇದು ಬ್ಲಾಸ್ಟ್ ಆಗ್ಬೋದು. ಈಗ ನಾವು ಮಾತಾಡ್ತಾ ಇದ್ದೇವೆ, ನೆಕ್ಸ್ಟ್ ಟೈಮಲ್ಲಿ ಅದು ಬ್ಲಾಸ್ಟ್ ಆಗಿ ಇಡೀ ಜಗತ್ತಿನ ಹ್ಯೂಮನ್ ಜನರೇಷನ್ ಎಲ್ಲ ಪ್ರಾಣಿ ಪಕ್ಷಿಗಳು ನಾಶ ಆಗ್ಬೋದು. ಆಗ ಅಲ್ಲಿ ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಮಾಡಿ ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ. ಆಗ ಇದೆ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಹೆಲ್ಪ್ ಆಗೋದು. ಹಾಗೆ ನಾವು ಈ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಲ್ಲಿ ಹೋದ್ರೆ ಏನಾದ್ರೂ ನಾವು ಈ ಯುಗದಲ್ಲಿ ಸಾಧಿಸಬಹುದು, ಫಾಸ್ಟ್ ಆಗಿ ಸಾಕ್ಷಾತ್ಕಾರವನ್ನು ಹೊಂದುವ ಒಂದು ಸಾಧ್ಯತೆ ಇದೆ, ಒಂದು ಪಾಸಿಬಿಲಿಟಿ ಇದೆ. ಹಾಗಿದ್ರೆ ಇದು ಶೆಟ್ರೆ, ಇದು ನೀವು ಹೇಳುವಂಥ ಏನು ಈ ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಹಾಗಿದ್ರೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ವಾ? ಖಂಡಿತ ಪ್ರಯೋಜನ ಮಾಡ್ತದೆ. ಯಾಕಂದ್ರೆ ಅದು ಆ ವ್ಯಕ್ತಿಯನ್ನು ರೆಡಿ ಮಾಡ್ತದೆ. ಅದು ವೇಸ್ಟ್ ಏನಲ್ಲ, ವೇಸ್ಟ್ ಅಲ್ಲ. ಫಾರ್ ಎಕ್ಸಾಂಪಲ್ ನೀರು ಕುದಿಬೇಕಿದ್ರೆ 100 ಡಿಗ್ರಿ ಬರಬೇಕಲ್ವ? ಫಸ್ಟ್ 100 ಡಿಗ್ರಿ ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಇದ್ದಾಗೆ, 100 ಇಂದ ನಂತರ ಅದು ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್, ಮತ್ತೆ ಅದು ಆವಿ ಆಗ್ತದೆ. 100 ಬರದೇ ಆವಿ ಆಗುದಿಲ್ಲ. ಹಾಗಿದ್ರೆ ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಅದು ನೀವು ಹೇಳುವಾಗ ಅದು ಇವತ್ತಿನ ಕಾಲಮಾನಕ್ಕೆ ತುಂಬ ಅಗತ್ಯ, ಅನಿವಾರ್ಯ, ಸೂಟೇಬಲ್ ಅಂತ ಅನಿಸಿದರೂ ಕೂಡ ಈಚೆ ಕಡೆ ನೀವು ಹೇಳುವಂಥ ಗ್ರಾಜುವಲ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಕೂಡ ಅದು ಜೊತೆಗೆ ಇರಬೇಕಾಗ್ತದೆ. ಒಂದೇ ಸರಿ ಅದನ್ನು ಕೈ ಬಿಡ್ಲಿಕ್ಕೆ ಆಗುದಿಲ್ಲ, ಅನ್ಲೆಸ್ ಅದಕ್ಕೆ ಕರೆಕ್ಟ್ ಮಾರ್ಗದರ್ಶಕರು ಸಿಗಬೇಕು. ಇಲ್ಲದ್ರೆ ಉಭಯ ಭ್ರಷ್ಟ ಅಂತ ಹೇಳ್ತಾರೆ. ಆ ಕಡೆಯಿಂದ ಅದು ಹೋಯ್ತು, ಈ ಕಡೆಯಿಂದ ಇದು ಹೋಯ್ತು. ಈಗ ನೀವು ಹೇಳುವಂಥ ಕ್ವಿಕ್ ಎನ್ಲೈಟ್ಮೆಂಟ್ ಟೆಕ್ನಿಕ್ನಷ್ಟೇ ಜನಪ್ರಿಯತೆ ನಿಮ್ಮ ಈ ಗ್ರಾಜುವಲ್ ಎನ್ಲೈಟ್ಮೆಂಟ್ ಟೆಕ್ನಿಕ್ ಯಾಕೆ ಪಡ್ಕೊಳ್ತಾ ಇಲ್ಲ? ಒಂದೇನಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಅಂತ ಇರ್ತದೆ, ಅಂದರೆ ಕಂಡೀಷನಿಂಗ್ಸ್ ಅಂತ ಇರ್ತದೆ. ಅವರು ಆ ಕಂಡೀಷನ್ಸ್ ಇಂದ ಹೊರಗೆ ಬಂದು ಈ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ಅವ್ರು ಹಿಂಜರಿತಾರೆ. ಇದು ಒಂದು ವಿಷಯ, ಅವರು ಬೇಗ ಒಪ್ಪುವುದಿಲ್ಲ. ಇನ್ನೊಂದೇನಂದ್ರೆ, ಯಾವಾಗ ವೇಗ ಜಾಸ್ತಿ ಇದೆಯಾ ಅದರ ರಿಸ್ಕ್ ಜಾಸ್ತಿ ಇರ್ತದೆ. ಸ್ಪೀಡ್ ಜಾಸ್ತಿ ಇದ್ದಷ್ಟು ಆಕ್ಸಿಡೆಂಟ್ ರೇಟ್ ಜಾಸ್ತಿ ಇರ್ತದೆ. ಹಾಗಾಗಿ ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಮಾಡುವಾಗ ಅದರಲ್ಲಿ ಎಕ್ಸ್ಪರ್ಟ್ ಇದ್ದವರ ಜೊತೆ ನಾವು ವ್ಯವಹಾರ ಇಟ್ಕೋಬೇಕಾಗ್ತದೆ, ಅವರ ಗೈಡೆನ್ಸಲ್ಲಿ ಮಾಡಬೇಕಾಗ್ತದೆ. ಗ್ರಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅದು ಸ್ಲೋ ಇರೋ ಕಾರಣ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಹಾಗೆಲ್ಲ, ಅದು ನಾವು ಭಾರಿ ಪ್ರಿಸೈಸ್ ಆ್ಯಂಡ್ ಪರ್ಫೆಕ್ಟ್ ಆಗಿರಬೇಕಾಗ್ತದೆ, ಎಲರ್ಟ್ ಆಗಿರಬೇಕಾಗ್ತದೆ. ಮತ್ತು ಕೆಲವೊಂದು ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ಸ್ ಕಷ್ಟ ಇದ್ದಾವೆ. ಒಂದದು ಏನು ರಿಸಲ್ಟ್ ಕೊಡಲಿಕ್ಕಿಲ್ಲ, ಇಲ್ಲಾಂದರೆ ಸಡನ್ ರಿಸಲ್ಟ್ ಕೊಡ್ತದೆ. ಕೆಲವೊಂದು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಟೈಮ್ ಹೋಗ್ತದೆ. ಕೆಲವೊಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಇದೆ. ಸೊ ಈ ಎಲ್ಲ ಕೆಲವು ಕಾರಣಗಳಿಂದ ಅದು ಅಷ್ಟು ಪಾಪ್ಯುಲರ್ ಆಗಿಲ್ಲ. ಈಗ ನಾನು ಮತ್ತೆ ಮೂಲ ವಿಷಯಕ್ಕೆ ಬರುವಂಥದ್ದು ಶೆಟ್ರೆ, ಈ ನೀವು ಹೇಳುವಂಥ ರಹಸ್ಯದರ್ಶಿ ವಿಜ್ಞಾನ ಜನಸಾಮಾನ್ಯರು ಅಥವಾ ಈ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಕೊಂಡವರು ಅವರು ಯಾವ ರೀತಿಯಾಗಿ ಅವರ ಬದುಕಿನಲ್ಲಿ ಅದನ್ನು ಕನೆಕ್ಟ್ ಮಾಡಿಕೊಳ್ಳುವುದು ಅಥವಾ ಅದನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ಅದರ ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯ? ಅವರು ಯಾರಾದರೂ ಮಾರ್ಗದರ್ಶಿಗಳನ್ನು ಪಡೆಯಬೇಕಾಗತ್ತಾ? ಹೌದು, ಮಾರ್ಗದರ್ಶಿಗಳನ್ನು ಪಡೆಯಲೇಬೇಕಾಗ್ತದೆ. ಇದರಲ್ಲಿ ಸ್ವಯಂ ಅಧ್ಯಯನದಿಂದ ಸಾಧ್ಯ ಇಲ್ಲ.
ಆಗ್ಬೋದು ಸ್ವಲ್ಪ ಮಟ್ಟಿಗೆ, ಬಟ್ ಮಾರ್ಗದರ್ಶನ ಬೇಕಾಗ್ತದೆ ಇದಕ್ಕೆ. ಯಾಕಂದ್ರೆ ಇವೆಲ್ಲ ಸ್ಪೀಡ್ ಟೆಕ್ನಿಕ್, ಹೈ ಸ್ಪೀಡ್ ಟೆಕ್ನಿಕ್. ಫಾರ್ ಎಕ್ಸಾಂಪಲ್ ಸ್ಪೇಸ್ ಶಟಲ್ ಅಲ್ಲಿ ಹೋದಾಗೆ, ರಾಕೆಟ್ ಅಲ್ಲಿ ಹೋದಾಗೆ ಅಲ್ಲೆಲ್ಲ ಅಷ್ಟು ಸಿಸ್ಟಮ್ಯಾಟಿಕ್ ಇರಬೇಕಾಗ್ತದೆ. ಇಲ್ಲದಿದ್ರೆ ನಿಮ್ಗೆ ಗೊತ್ತಿದೆಯಲ್ಲ. ಎಸ್ 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 ಡಾಕ್ಟರೇ, ತುಂಬ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ. ನಾನು ಈ ಒಂದು ವೀಕ್ಷಕರೇ ಈ ಒಂದು ಮಾತುಕತೆಯನ್ನು ಕೂಡ ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ರಹಸ್ಯದರ್ಶಿ ವಿಜ್ಞಾನದ ಬಗ್ಗೆ ಡಾಕ್ಟರ್ ನಿತ್ಯಾನಂದ ಎ ಶೆಟ್ಟಿ ಅವರು ಮಾತನಾಡಿದ್ದಾರೆ, ಮತ್ತು ಅದರ ಸಿದ್ಧಾಂತಗಳು ಮುಖ್ಯವಾಗಿ, ಮತ್ತು ಅದು ಯಾವ ರೀತಿ ಅನುಭೂತಿಯನ್ನು ಅಥವಾ ಅನುಭವವನ್ನು ಕೊಡುತ್ತದೆ ಅನ್ನೋ ಬಗ್ಗೆ ಅವರು ವಿವರಿಸಿದ್ದಾರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಡಾಕ್ಟರೇ ನಮಸ್ಕಾರ. ಥ್ಯಾಂಕ್ ಯು. ಎಸ್, ರಹಸ್ಯದರ್ಶಿ ವಿಜ್ಞಾನ ಈ ಒಂದು ಮಾತುಕತೆಯನ್ನು ನಾನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ಮತ್ತೊಮ್ಮೆ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.